ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಇವತ್ತಿನ ವಿಡಿಯೋ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ನಾನು ಇಂಡಿಯಾದಿಂದ ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾರ್ಯಾರು ಬಂದರು ಏರ್ಪೋರ್ಟ್ಸ್ಗೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಬೇಕಲ್ವಾ. ಸೊ ತಡ ಮಾಡದೆ ಒಂದು ವಿಡಿಯೋನ ಶುರು ಮಾಡೋಣ. ಶಾರ್ಪ್ 10 ಗಂಟೆಗೆ ಏರ್ಪೋರ್ಟಲ್ಲಿ ರೀಚ್ ಆದೆ. ಯಾಕಂದರೆ 11 ಗಂಟೆಗೆ ನನ್ನ ರ್ಯಾಪಿಡ್ PCR ಟೆಸ್ಟ್ ಇತ್ತು. ಅದಕ್ಕೆ 3200 ರುಪೀಸ್ ಆಗಿತ್ತು. ಆ ರಿಸಲ್ಟ್ ಬರೋದು 11:45ಕ್ಕೆ. 45 ನಿಮಿಷದಲ್ಲಿ ಒಂದು ರಿಸಲ್ಟ್ ಬರುತ್ತೆ. ಅದಾದ ಮೇಲೇ ನನಗೆ ಏರ್ಪೋರ್ಟ್ ಒಳಗಡೆ ಹೋಗುವಂಥ ಎಂಟ್ರಿ ಸಿಗುತ್ತೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಬಿಟ್ಟು ಮನೆಗೆ ಹೋದರು. ನಾನು ಏರ್ಪೋರ್ಟ್ ಒಳಗಡೆ ಹೋದೆ. ಆದರೆ ಅದೇ ಕ್ಷಣ ನನಗೆ ಮತ್ತೆ ಬ್ಯಾಂಗ್ಳೂರಲ್ಲೇ ನಾನು ಇರ್ತೀನೇನೋ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ಅಲ್ಲಿ ಎಮಿರೇಟ್ಸ್ ಕೌಂಟರಲ್ಲಿ ಹೇಳ್ತಾರೆ, ನಿಮಗೆ ದುಬೈಗೆ ಹೋಗೋದಕ್ಕಾಗಲ್ಲ, ನಿಮಗೆ ಟಿಕೆಟ್ ಕೊಡೋದಕ್ಕಾಗಲ್ಲ. ನನಗೆ ಹೇಗೆ ಅನಿಸಿರ್ಬೇಕು ಆ ಒಂದು ಮೊಮೆಂಟ್ ಅಂದ್ಕೊಳ್ಳಿ ನೀವು. ಮಧ್ಯರಾತ್ರಿ 12:15 ಆಗಿರುವಂಥ ಈ ಒಂದು ಸಂದರ್ಭ. ಸೊ ಯಾಕಾಯಿತು, ಏನಾಯಿತು, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಸೊ ಕೊನೆ ತನಕ ವೀಡಿಯೋನ ನೋಡಿ. ಇದು ನನ್ನ ಮೊದಲನೆಯ ಇಂಟರ್ನ್ಯಾಷನಲ್ ಟ್ರಿಪ್. ಒಬ್ಬಳೇ ಪ್ರಯಾಣ ಮಾಡ್ತಾ ಇದ್ದೀನಿ. ಹೊಸ ಪ್ರಯತ್ನ, ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಹೋಗಿದ ತಕ್ಷಣ ಏರ್ಪೋರ್ಟ್ ಹೊರಗಡೆನೇ ಅಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂಥ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ನಮ್ಮ ಟೆಸ್ಟ್ ಕೊಡಬೇಕು. ಆ್ಯಂಡ್ ಮಧ್ಯರಾತ್ರಿ ಆಗಿರೋದ್ರಿಂದ ಅಷ್ಟೊಂದೇನು ಕ್ಯೂ ಇರಲಿಲ್ಲ. ಟೆಸ್ಟ್ ರಿಸಲ್ಟ್ ಬಂದಿದ ಮೇಲೆ ಮನೆಯವ್ರಿಗೆಲ್ಲ ಟಾಟಾ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ತುಂಬ ಖುಷಿ, ಒಂದು ಕಡೆ ಬೇಜಾರು ಕೂಡ ಇದೆ. ಬಟ್ ನನ್ನ ಬಾಯ್ ಸಿಗ್ನ ನೀವು ನೋಡಿ. They're going inside. Bye. See cheese. ಫೈನಲಿ ಒಳಗಡೆ ಹೋಗಿದ ತಕ್ಷಣ 12:15 ಕೌಂಟರ್ ಸ್ಟಾರ್ಟ್ ಆಯಿತು. ಇಲ್ಲಿ ಏನೂ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾನು ಪೀಕ್ ಟೆನ್ಷನಲ್ಲಿದೆ. ಯಾಕೆ ಏನು ಅಂತ ನೀವೇ ನೋಡಿ. 12 ಗಂಟೆ ಅಷ್ಟೊತ್ತಿಗೆ ಏರ್ಪೋರ್ಟ್ ಒಳಗಡೆ ಬಂದೆ. ನನಗೆ ಪರ್ಮಿಷನ್ ಕೊಟ್ಟರು. ಅದರೊಳಗಡೆ ಬಂದೆ ನಾನು. ಅಲ್ಲಿ ಇನ್ನೇನು ಎಮಿರೇಟ್ಸ್ ಅವರು 12:15 ಶುರು ಮಾಡೋದಂತೆ. ಸೊ 12:15 ನಂದು ಚೆಕ್-ಇನ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಶುರುವಾಯಿತು. ನಾನು ಅಂದ್ಕೊಂಡೆ ಆರಾಮದಲ್ಲಿ ಎಲ್ಲ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ವೀಸಾ ಇತ್ತು, ಟ್ರಾವೆಲ್ ಇನ್ಶೂರೆನ್ಸ್ ಇತ್ತು, ಇಲ್ಲಿಂದ ಫ್ಲೈಟ್ ಟಿಕೆಟ್ ದುಬೈಗಿತ್ತು, ರಿಟರ್ನ್ ಫ್ಲೈಟ್ ಟಿಕೆಟ್ ಮಾಡಿದ್ದೀನಿ, ಆಮೇಲೆ ಕೋವಿಡ್ ಟೆಸ್ಟ್ ಇತ್ತು, ಎಲ್ಲ ಇತ್ತು. ನಾನು ಏನು ಮಾಡಿದೆ ಗೊತ್ತಾ, ಇಲ್ಲಿ ಬರೋ ಮುಂಚೆ 48 hours ಮೊದಲು ನೀವೊಂದು ಟೆಸ್ಟ್ ಮಾಡಬೇಕು. ಅದೇನದು ಅಂದರೆ RT-PCR. ಆ ಟೆಸ್ಟ್ ಮಾಡಿದ್ದು ಮಣಿಪಾಲ್ ಹಾಸ್ಪಿಟಲ್, ಇಂದ್ರಾನಗರ್ ಹತ್ರ ಟೆಸ್ಟ್ ಮಾಡಿದ್ದೀನಿ. ಅವ್ರು ನನಗೆ ಸರ್ಟಿಫಿಕೇಟ್ ಕಳಿಸಿದ್ದಾರೆ. ಅವರು ತಪ್ಪಿ ಆ ಸರ್ಟಿಫಿಕೇಟಲ್ಲಿ QR ಕೋಡ್ ಇರಲೇಬೇಕು, ನೀವು ದುಬೈಗೆ ಹೋಗ್ತೀರಾ ಅಂದರೆ, ಇಲ್ಲಾಂದರೆ ಬಿಡೋಲ್ಲ. ಇಲ್ಲಿ ನಿಂತಿದ್ದೀನಿ ಕ್ಯೂ ಅಲ್ಲಿ, ನನ್ನ ಟಿಕೆಟ್, ಅವ್ರು ನನಗೆ ಟಿಕೆಟ್ ಕೊಡ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಮ್ಯಾಮ್ ನಿಮ್ಮ ಹತ್ರ QR ಕೋಡ್ ಇಲ್ಲ ನಿಮ್ಮ ನೆಗೆಟಿವ್ ಕೋವಿಡ್ ರಿಪೋರ್ಟ್ ಮೇಲೆ. ಐಸೆಟ್ ಇದು ನನಗೆ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದಾರೆ, ಅವ್ರು ಕಳಿಸಿರೋ ಇಮೇಲ್ ತೋರಿಸಿ ಅಂದರು. ಇಮೇಲಲ್ಲೂ ಅವ್ರು QR ಕೋಡ್ ಹಾಕಿಲ್ಲ, ಹಾಸ್ಪಿಟಲ್ ಅವರು ಮಿಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಮಧ್ಯರಾತ್ರಿ ನಾನು ಎಲ್ಲಂತ ಹೋಗಲಿ ಇವಾಗ. ದೇವ್ರ ದಯೆ, ಫೈನಲಿ ನನಗೆ ನನ್ನ QR ಕೋಡ್ ಇರುವಂಥ ಒಂದು ಇಮೇಲ್ ಬಂತು ಮಣಿಪಾಲ್ ಆಸ್ಪತ್ರೆಯಿಂದ. ಸೊ ನನ್ನ ಟಿಕೆಟ್ ಕೊಡೋದಕ್ಕೆ ಒಪ್ಕೊಂಡ್ರು. ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್, ಮೇಲ್ಗಡೆ ಫ್ಲೋರ್ಗೆ ಹೋಗಬೇಕು. ಗ್ರೌಂಡ್ ಫ್ಲೋರಿಂದ ಅಲ್ಲಿ ಸೆಕ್ಯೂರಿಟಿ ಚೆಕ್-ಇನ್ ಮಾಡ್ತಾರೆ. ಈ ಥರ ಆರ್ಮಿ ಔಟ್ಫಿಟ್ ಹಾಕಿ ಇರ್ತಾರಲ್ಲ, ಇವರು ಸ್ಟ್ರಿಕ್ಟಾಗಿ ಸೆಕ್ಯೂರಿಟಿ ಚೆಕ್-ಇನ್ ಮಾಡ್ತಾರೆ. ಲೇಡೀಸ್ ಕೂಡ ತಮ್ಮ ವಾಚ್, ತಮ್ಮ ಬೆಲ್ಟ್ ಪ್ರತಿಯೊಂದನ್ನು ಒಂದು ಟ್ರೇಗೆ ಹಾಕಬೇಕು. ಜ್ಯುವೆಲ್ರೀಸ್ನ ಒಂದು ಬಿಟ್ಟು. ಸೊ ತೆಗಿಲಿಲ್ಲ ಅಂದರೆ ಮತ್ತೆ ವಾಪಸ್ ಕಳಿಸ್ತಾರೆ ತೆಗೆಯೋದಕ್ಕೆ. ಸೊ ಅದನ್ನೆಲ್ಲ ಟ್ರೇಗೆ ಹಾಕಬೇಕು. ಲ್ಯಾಪ್ಟಾಪ್, ಫೋನ್, ಚಾರ್ಜರ್ ಇದನ್ನೆಲ್ಲ ಬ್ಯಾಗಿಂದ ತೆಗೆದು ಸಪ್ರೇಟಾಗಿ ಟ್ರೇಯಲ್ಲಿ ಹಾಕಬೇಕು. ಇವರು ನಿಮ್ಮ ಐಟಮ್ಸ್ಗಳನ್ನ ರಿಜೆಕ್ಟ್ ಮಾಡೋಂಥ ಸಾಧ್ಯತೆ ಇದೆ. ನನ್ನ ಬ್ಯಾಗಲ್ಲಿ ಒಂದು ಮೆಡಲ್ ಇತ್ತು, ನನ್ನ ಆಫೀಸಲ್ಲಿ ಸಿಗಿರುವಂಥ ಒಂದು ಗೋಲ್ಡ್ ಮೆಡಲ್. ಅದನ್ನು ಅವರು ನೋಡಿದ್ರು, ಚೆಕ್ ಮಾಡ್ತಾರೆ ಏನಿದು ಅಂತ. ಮೆಡಲ್ ಅಂದ ತಕ್ಷಣ ಬಿಟ್ಟರು. ಇನ್ನೊಬ್ಬರು ಯಾರೋ ಇವ್ರು ನೋಡ್ತಾ ಇದ್ದೀರಲ್ಲ, ಎಲೆಕ್ಟ್ರಿಕ್ ಸಿಗರೆಟ್ ಕ್ಯಾರಿ ಮಾಡಿದರು. ಆಬ್ವಿಯಸ್ಲಿ ಅದೆಲ್ಲ ಕ್ಯಾರಿ ಮಾಡೋದಕ್ಕಿಲ್ಲ. ಸೊ ಅಲ್ಲೇ ರಿಜೆಕ್ಟ್ ಮಾಡಿ ಅದನ್ನು ಬಿಸಾಕಿದ್ರು ಅವ್ರ ಎದುರುಗಡೆನೆ.
ಅದೆಲ್ಲ ಆಯ್ತಾ, ಇಲ್ಲಿ ಮನಿ ಎಕ್ಸ್ಚೇಂಜ್ ಅಂತಾನೂ ಇದೆ. ನೀವು ಅಕಸ್ಮಾತ್ ಹೊರಗಡೆ ದುಡ್ಡು ಎಕ್ಸ್ಚೇಂಜ್ ಮಾಡೋದಕ್ಕೆ ಮರ್ತೋದ್ರೆ ಇದ್ರೊಳಗಡೆನೇ ಇದೆ. ಬಟ್ ಇಲ್ಲಿ ಮಾಡಬೇಡಿಯಪ್ಪ, ತುಂಬ ಟ್ಯಾಕ್ಸ್ ಕಟ್ ಆಗುತ್ತೆ. ನಾನು ಕೊಟ್ಟಿರೋದು 20,000, ನನಗೆ 1,000 ದಿರಮ್ ಬರಬೇಕಿತ್ತು. ಬಟ್ ಅವರು ಕೊಡ್ತಾ ಇದ್ದಿದ್ದು 780 ದಿರಮ್. ಅಂದರೆ ತುಂಬ ಲಾಸ್ ಆಯಿತು ನನಗೆ, 5,000 ಲಾಸ್ ಆಯಿತು. ಸೊ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಈ ಸೆಟ್ ಬೇಡ, ನೀನು ಎಕ್ಸ್ಚೇಂಜ್ ಮಾಡಬೇಡ. ಬಿಕಾಸ್ ನಾನು ಇಲ್ಲಿಂದ ಎಲ್ಲ ಆಯಿತಾ, ಇಲ್ಲಿ ಕರೆನ್ಸಿಲೆಲ್ಲ ಯೂಸ್ ಮಾಡೋದನ್ನ ಅಲ್ಲಿ ಹೋಗಿ ಇಳಿತೀನಿ. ಇಳಿದ ತಕ್ಷಣ ಅವ್ರು ಬರ್ತಾರೆ. ಇನ್ಯಾಕೆ ನನಗೆ ಬೇಕು UAE ಕರೆನ್ಸಿ? ಸೊ ಮಾಡಿಲ್ಲ. ಬಟ್ ನಿಮ್ಗೊಂದು ಟಿಪ್, ಅಕಸ್ಮಾತ್ ನೀವು ಫಸ್ಟ್ ಟೈಮ್ ನಂತರ ಟ್ರಾವೆಲ್ ಮಾಡ್ತಾ ಇದ್ರೆ ದಯವಿಟ್ಟು ಮನಿ ಎಕ್ಸ್ಚೇಂಜ್ನ ಹೊರಗಡೆ ಮಾಡಿ. ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇರುತ್ತೆ, ನಿಮ್ಮ ದುಡ್ಡು ಲಾಸಲ್ಲಿ ಹೋಗುತ್ತೆ. ನಾಟ್ ವರ್ತ್ ಇಟ್. ಬಟ್ ಡ್ಯೂಟಿ ಫ್ರೀ ಶಾಪ್ಗೆಲ್ಲ ಬಂದಾಗ ತಗೊಳ್ಳಿ ಏನಾದರೂ, ಇಟ್ಸ್ ವರ್ತ್ ಇಟ್, ಡೆಫಿನೆಟ್ಲಿ ವರ್ತ್ ಇಟ್. ಇದಾದ ಮೇಲೆ ನಮಗೆ ಸಿಗುತ್ತೆ ಫ್ಯಾನ್ಸಿ ಆಗಿರುವಂಥ ಸ್ಟೋರ್. ನಾನಂತೂ ಫುಲ್ ಎಕ್ಸೈಟೆಡ್, ಯಾಕಂದರೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನಿಮಗೆ ಡ್ಯೂಟಿ ಫ್ರೀ ಸ್ಟೋರ್ ಸಿಗುತ್ತೆ, ಗೊತ್ತಾ? ವಾವ್! ಈ ಸ್ಟೋರ್ ಬಗ್ಗೆ ಕೇಳಿದ್ದೆ, ಬಟ್ ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೀನಿ ಇಲ್ಲಿ. ಸೊ ನನ್ನ ಹಸ್ಬೆಂಡ್ ಹೇಳಿದರು, ಇಲ್ಲಿ ನಿನಗೆ ಎಲ್ಲ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಅಂದರೆ ನಾರ್ಮಲ್ ಪ್ರೈಸಸ್ಗಿಂತ ವಿಕ್ಟೋರಿಯಾ ಸೀಕ್ರೆಟ್ ಅವರ ಪರ್ಫ್ಯೂಮ್ಸ್ ಆ್ಯಂಡ್ ಬಾಡಿ ಲೋಷನನ್ನು ತಗೊಂಡೆ, 70% ಆಫರ್ ಇತ್ತು. ಸೊ ನನಗೆ ಸ್ಟೀಲ್ ಡೀಲ್ ಅಂತ ಅನ್ನಿಸ್ತು. ಹಾಗೆಯೇ ಇಲ್ಲಿ ಆಲ್ಕೋಹಾಲ್ ಎಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಗೊತ್ತಾ? 10 ವರ್ಷ ಹಳೆಯ ಸ್ಕಾಚ್ಗೆ 1 ಲೀಟರ್ಗೆ ಡ್ಯೂಟಿ ಫ್ರೀಯಲ್ಲಿ 4,890 ರುಪೀಸ್. ಅದೇ ಬಾಟಲ್ ನಮ್ಮ ಬೆಂಗಳೂರಿನಲ್ಲಿ 700 mlಗೆ 7,257 ರೂಪಾಯಿ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇನ್ನೊಂದು ಬಾಟಲ್ ಬಗ್ಗೆ ಹೇಳ್ತೀನಿ. ಇದೇ ಸ್ಟೋರ್ನಲ್ಲಿ 4,290 ರೂಪಾಯಿ, ಅಂದರೆ 4,300 ಅಂತ ಇಟ್ಕೊಳ್ಳಿ. ಅದೇ ಬಾಟಲ್ ಬೆಂಗಳೂರಲ್ಲಿ 1 ಲೀಟರ್ ಅಲ್ಲ, 750 mlಗೆ 6,577 ರೂಪಾಯಿ. ಸೊ ಹಾಗಾಗಿ ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರದ ಆಲ್ಕೋಹಾಲ್ಸ್ ಆಗಿರ್ಬೋದು, ಸಿಗರೆಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಇದನ್ನೆಲ್ಲ ತಗೊಂಡು ಹೋಗ್ತಾರೆ. ಬಿಕಾಸ್ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ. ಇಂಡಿಯಾದಿಂದ ದುಬೈಗೆ ಟ್ರಾವೆಲ್ ಮಾಡೋರಿಗೆ 4 ಆಲ್ಕೋಹಾಲ್ ಬಾಟಲ್ಸ್ ತಗೊಂಡು ಹೋಗ್ಬೋದು. ಬೇರೆ ಕಂಟ್ರೀಸ್ಗೆ ಬೇರೆ ಥರ ರೂಲ್ಸ್ ಇರುತ್ತೆ ಆ್ಯಂಡ್ ಫ್ಲೈಟ್ ಮೇಲೇನೂ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಡ್ಯೂಟಿ ಫ್ರೀ ಸ್ಟೋರಲ್ಲಿ ನಿಮಗೆ ಗೊತ್ತೇ ಇಲ್ಲದೆ ಇದ್ದರೂ ಅಲ್ಲಿರುವಂಥ ಸ್ಟಾಫ್ಗೆ ಇದರ ವಿಷಯ ಎಲ್ಲ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ತಾರೆ ನಿಮಗೆ ಎಷ್ಟು ತೊಗೊಂಡು ಹೋಗ್ಬೋದು ಅಂತ. ನನ್ನ ಎದುರುಗಡೆನೇ ಕೆಲವರು ಸಿಗರೆಟ್ಸ್ ತೊಗೊಂಡು ಹೋದರು, ಇನ್ನು ಕೆಲವರು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋದರು. ಬಟ್ ನಾನು ಇದೆಲ್ಲ ಶಾಪಿಂಗ್ ಮಾಡಿದೆ. ಇಷ್ಟೆಲ್ಲ ಕತೆ ಕೇಳಿದ್ರ? ಈಗ ಫ್ಲೈಟ್ ಒಳಗಡೆ ಹೋಗೋ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಇಷ್ಟು ಸಮಯ ಊರಲ್ಲಿದ್ದೆ, ಎಲ್ಲರಿಗೂ ಏನೇನೋ ಗಿಫ್ಟ್ಸ್ ತಂದಿದೆ, ಬಟ್ ಅಣ್ಣನಿಗೆ ನನ್ನ ಕಡೆಯಿಂದ ಏನೂ ಗಿಫ್ಟ್ಸ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇದೀಗ ಅಣ್ಣನ ಟರ್ನ್. ನಾನು ಅಣ್ಣನಿಗೆ ಫುಲ್ ಶಾಪಿಂಗ್ ಮಾಡು, ಏನು ಬೇಕಾದರೂ ಅಂತ ಹೇಳಿದೆ. ಸೊ ಅಣ್ಣ ಶಾಪಿಂಗ್ ಮಾಡಿರುವಂಥ ಅಷ್ಟು ಐಟಮ್ಸ್ನ ನಿಮಗೆ ತೋರಿಸ್ತೀನಿ. ಇದನ್ನು ನೀವು ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಹಸ್ಬೆಂಡ್, ನಿಮ್ಮ ಬ್ರದರ್, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿಗಾದರೂ ಗಿಫ್ಟ್ ಮಾಡ್ಬೋದು. 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಣ್ಣ ಏನೇ ಇದ್ದರೂ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನೇ ನೋಡಿರೋದು. ಸೊ ನೀವು ನೋಡಿ, ಐ ಹೋಪ್ ನಿಮಗೆ ಇಷ್ಟವಾಗಿರುತ್ತೆ. ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ನೀವು ಕೂಡ ಇದನ್ನು ಶಾಪ್ ಮಾಡ್ಬೋದು. ಈಗ ಫ್ಲೈಟಿಗೆ ಎಂಟ್ರಿ ಕೊಡುವಂಥ ಸಮಯ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಮೊದಲನೇ ಬಾರಿಗೆ ನನ್ನ ಲೈಫ್ನಲ್ಲಿ ನಾನು ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫ್ಲೈಟಲ್ಲಿ ಎಕನಾಮಿ ಕ್ಲಾಸ್ ಇರುತ್ತೆ, ಬಿಸ್ನೆಸ್ ಕ್ಲಾಸ್ ಇರುತ್ತೆ, ಫಸ್ಟ್ ಕ್ಲಾಸ್ ಇರುತ್ತೆ. ಫಸ್ಟ್ ಕ್ಲಾಸ್ ಅಂದರೆ ಫುಲ್ ಪಾಶ್ ಆಗಿರುತ್ತೆ, ನಮ್ಮ ಒಂದು ಪ್ರೈವೇಟ್ ಸೀಟಿಂಗ್ ಸಿಗುತ್ತೆ. ಬಿಸ್ನೆಸ್ ಕ್ಲಾಸ್ ಅಂದರೆ ಅದರ ನೆಕ್ಸ್ಟ್ ಲೆವೆಲ್, ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ
ಫುಲ್ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿರುವಂಥ ಫುಡ್ ಎಲ್ಲ ಕೊಟ್ಬಿಟ್ಟು ಫುಡ್ಡಲ್ಲಿ ಮೆನ್ಯೂ ಆಪ್ಷನ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದಾದಮೇಲೆ ಎಕನಾಮಿಕ್ ಕ್ಲಾಸ್, ಡೆಫಿನೆಟ್ ಆಗಿ ಎಕನಾಮಿಕ್ ಕ್ಲಾಸಲ್ಲೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬಟ್ ಬಿಸ್ನೆಸ್ ಆ್ಯಂಡ್ ಫಸ್ಟ್ ಕ್ಲಾಸಲ್ಲಿ ನಿಮಗೆ ಫುಡ್ ವೆರೈಟೀಸ್ ಇರುತ್ತೆ, ಆಲ್ಕೋಹಾಲ್ ಫ್ರೀಯಾಗಿ ಕೊಡ್ತಾರೆ, ವೈನ್ ವಿಸ್ಕಿ ಏನು ಬೇಕು ಬಿಯರಿಂದ ಹಿಡಿದು ಎಲ್ಲ ಫ್ರೀಯಾಗಿ ಕೊಡ್ತಾರೆ. ನನ್ನ ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ 4 ಗಂಟೆ, ಅಷ್ಟು ಬೇಗ ಬೆಳಿಗ್ಗೆ ಯಾರು ತಿಂತಾರೆ? ನನಗೆ ಬೇರೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಏನೋ ತಂದು ಊಟ ಕೊಟ್ಟಿದ್ದಾರೆ, ತುಂಬ ವೆರೈಟಿ ಇತ್ತು, ಅದರಲ್ಲಿ ನಾನು ಏನೂ ತಿಂದಿಲ್ಲ, ತಿನ್ನೋದಕ್ಕಾಗ್ತಾ ಇಲ್ಲ. ನನ್ನ ಸುತ್ತಮುತ್ತ ಎಲ್ಲ ನೋಡಿದ್ರೆ ಯಾರೂ ಇಲ್ಲ, ಖಾಲಿ. ಯಾಕಂದರೆ ಕೋವಿಡ್ ಟೈಮ್. ನನ್ನ ಎದುರುಗಡೆ ಸೀಟವ್ರು ನೋಡಿದ್ರೆ ವೈನ್ ಅಂತೆ, ಇನ್ನೊಬ್ಬರು ಬಿಯರ್ ಅಂತೆ. ಬೆಳಗ್ಗೆ ಇವ್ರು ಹೇಗಪ್ಪ ಇಷ್ಟೊಂದೆಲ್ಲ ಎಂಜಾಯ್ ಮಾಡ್ತಾರೆ ಅಂತ. ಬಟ್ ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರಲ್ಲ. ನಾನಂತೂ ಸೀಟ್ನೆಲ್ಲ ನೋಡಿದೆ, ಹೇಗಿದೆ, ಏನೇನು ಮಾಡ್ಬೋದು. ಈ ಬಿಸ್ನೆಸ್ ಕ್ಲಾಸ್ ಸೀಟಿಂಗ್ ಹೇಗೆ ಗೊತ್ತಾ, ಫುಲ್ ನೀವು ಬೆಡ್ ಥರ ಅದನ್ನು ಫುಲ್ ಸ್ಪ್ರೆಡ್ ಮಾಡ್ಬೋದು. ಸ್ಲೀಪರ್ ಕ್ಲಾಸ್ ಇರುತ್ತಲ್ಲ ಆ ಥರನೂ ಮಾಡ್ಬೋದು, ಅಥವಾ ಮಾಮೂಲಿ ಕೂತ್ಕೋಬೋದು. ಇದ್ರ ಜೊತೆ ಒಂದು ಬ್ಲ್ಯಾಂಕೆಟ್, ಒಂದು ಪಿಲ್ಲೋ, ಒಂದು ಹೆಡ್ಫೋನ್ ಇದನ್ನೆಲ್ಲ ಕೊಟ್ಟರು. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಏರ್ ಹೋಸ್ಟೆಸ್ ನೋಡಿ ಯಾವ ರೀತಿ ಇದ್ದಾರಂತ, ತುಂಬಾ ಪಾಶ್ ಆಗಿ ಎಲ್ಲ ಗೋಲ್ಡನ್ ಥೀಮಲ್ಲಿತ್ತು. ಸೊ ಇಷ್ಟ ಆಯಿತು. ಬಟ್ ಇದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಏನು, ನಾನು ನನ್ನ ಮನೆಯವ್ರನ್ನ ನೋಡೋದು, ನಾನು ದುಬೈ ರೀಚ್ ಆಗೋದು. ಇದಾದ ಮೇಲೆ ಏರ್ಪೋರ್ಟಲ್ಲಿ ಇಳಿದ ಮೇಲೆ ನನಗೇನು ಗೊತ್ತಿತ್ತು ಇಷ್ಟೊಂದು ನಡೆಯೋದಕ್ಕಿದೆಯಂತ. ನಂಬ್ತಿರೋ ಇಲ್ವೋ, ಬೆಳಿಗ್ಗೆ 7:30 9 ಗಂಟೆ ತನಕ ನಾನು ನಡೆದಿದ್ದು ಸುಮಾರು 3 ಕಿಲೋಮೀಟರ್ ಅಷ್ಟು ವಾಕ್ ಮಾಡಿದ್ದೀನಿ. ಬಿಕಾಸ್ ದುಬೈ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಸೊ ತುಂಬಾ ನಡೆಯೋದಕ್ಕಿತ್ತು. ನನ್ನ ಫ್ಲೈಟ್ ಇಳಿದಿರುವಂಥ ಒಂದು ಪ್ಲೇಸಿಂದ ನನ್ನ ಬ್ಯಾಗೇಜ್ನ ಕಲೆಕ್ಟ್ ಮಾಡಬೇಕಲ್ಲ, ಲಗೇಜ್ನೆಲ್ಲ, ಅಲ್ಲಿ ತನಕ ಬಾಪ್ರೆ ಎಷ್ಟು ನಡೆಯೋದಕ್ಕಿತ್ತು ಗೊತ್ತಾ. ನಡಿತಾನೇ ಇದ್ದೀನಿ, ಮುಗಿತಾನೇ ಇಲ್ಲ, ನಡಿತಾನೇ ಇದ್ದೀನಿ, ಮುಗಿತಾ ಇಲ್ಲ. ಬೆವರು ಬರ್ತಾ ಇದೆ, ಯಾಕಂದರೆ ತುಂಬ ಸೆಕೆ ಆಗ್ತಾ ಇದೆ ನನಗೆ. ಅದಾದಮೇಲೆ ಇಳಿದೆ, ಕೌಂಟರ್ಗಿನ್ನೇನೋ ಹತ್ತಿರ ಆಗ್ತಾ ಇದೆ ಅಂತ ಅನ್ನೋ ಅಷ್ಟರಲ್ಲಿ ಮತ್ತೊಂದು ಕೊರೋನಾ ಟೆಸ್ಟ್. ಇಂಡಿಯಾದಿಂದ ಯಾರೆಲ್ಲ ಬಂದಿದ್ದೀರಾ ಹೋಗಿ ಕೋವಿಡ್ ಟೆಸ್ಟ್ ಅಂತ, ಅಲ್ಲಿ ಹೋಗಿ ಒಂದು ಕೋವಿಡ್ ಟೆಸ್ಟ್ ಮಾಡಬೇಕಾಯಿತು. ಅಲ್ಲಿಂದ ಮತ್ತೆ ಬಂದಾಗ ನನ್ನ ವೀಸಾ ಚೆಕ್ ಮಾಡ್ತಾರೆ, ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ. ನನಗೊಂದು ವಿಷಯ ಗೊತ್ತಾಗಲಿಲ್ಲ, ನನ್ನ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಇದು ಬೇಕು ಅಂತಲ್ಲಿ ಎಲ್ಲ ಮಾಡಿಸಿದ್ದೀನಿ, ಯಾರೂ ಒಬ್ಬರು ಚೆಕ್ ಮಾಡಿಲ್ಲ. ಹಾಗಂತ ನೀವು ಯಾವುದೂ ತೊಗೊಂಡು ಹೋಗದೇ ಇರಬೇಡಿ, ನಮ್ಮ ಗ್ರಾಚಾರಕ್ಕೆ ಚೆಕ್ ಮಾಡಿದ್ರು ಚೆಕ್ ಮಾಡ್ಬೋದು. ಎಲ್ಲ ಹಿಡ್ಕೊಂಡಿರಿ ಆಯಿತಾ. ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು, ಟಿಕೆಟ್ ಬೇಕು, ಆಮೇಲೆ ರಿಟರ್ನ್ ಟಿಕೆಟ್ ಬೇಕು, ಟ್ರಾವೆಲ್ ಇನ್ಶೂರೆನ್ಸ್ ಬೇಕು. ಬಿಕಾಸ್ ನಾನು ಟೂರಿಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ರಿಟರ್ನ್ ಟಿಕೆಟ್ ಬೇಕೇ ಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಅಂದರೆ ನಿಮ್ಮ 2 ಡೋಸೇಜ್ ವ್ಯಾಕ್ಸಿನೇಷನ್ ಆಗಿರಬೇಕು, ಇಲ್ಲಾಂದರೆ ನೀವು ಹೋಗೋದಕ್ಕಾಗಲ್ಲ. ಇದಾದಮೇಲೆ ನನ್ನ ಬ್ಯಾಗೇಜ್ ಕೌಂಟರ್ ಹತ್ರ ಹೋದೆ, ಬ್ಯಾಗ್ನೆಲ್ಲ ಕಲೆಕ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಬಂದರು. ಫೈನಲಿ ನಾನು ಅವ್ರನ್ನ ಮೀಟ್ ಆದೆ. ಓಹೋ ಎಷ್ಟು ಖುಷಿ ಆಯಿತು ಅವ್ರ ಮುಖ ನೋಡಿದ ತಕ್ಷಣ. ನನಗೆ ಹೇಗೆ ಫೀಲ್ ಆಯಿತು ಗೊತ್ತಾ, ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಹೇಗೆ ಅನ್ನಿಸ್ತು ಅದೇ ರೀತಿ ಅನ್ನಿಸ್ತು ನನಗೆ. ಮನ್ಸಲ್ಲಿ ಖುಷಿ. ಇಲ್ಲಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ನಾನು ನೋಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ಸ್ವಲ್ಪ ಬರೋದು ಲೇಟ್ ಆಯಿತು ಆಯಿತಾ, ಮಾಮೂಲಿ ಕತೆ. ಸೊ ಅವ್ರು ಲೇಟ್ ಆಯಿತು. ಇಲ್ಲಿ ಬೇರೆಯವರೆಲ್ಲ ಅವ್ರವ್ರ ಹಸ್ಬೆಂಡ್ ಅಥವಾ ಮನೆಯವರೆಲ್ಲ ಬರ್ತಾ ಇರುವಂಥ ಸೀನ್ ನೋಡಿದಾಗ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು. ಬೊಕ್ಕೆ ತಂದು ಬಂದರು ಕೆಲವರೆಲ್ಲ. ಬಂದಿದ ತಕ್ಷಣ ನೋಡಿ ಫುಲ್ ಹಗ್ ಮಾಡ್ತಾರೆ ಎಲ್ಲರೂ, ಅಷ್ಟು ಖುಷಿ ಜೋಶಲ್ಲಿರ್ತಾರೆ. ನಾನು ಅವ್ರನ್ನೆಲ್ಲ ನೋಡಿ ನನ್ನ ಯಜಮಾನರು ಯಾವಾಗ ಬರ್ತಾರೆ ಕಾಯ್ತಾನೆ ಇದ್ದೆ. 10-15 ನಿಮಿಷದಲ್ಲಿ ಅವರು ಬಂದರು. ನನಗಂತೂ ಅವ್ರನ್ನ ನೋಡಿ ಫುಲ್ ಖುಷಿ. ಫೈನಲಿ ತುಂಬ ಖುಷಿ ಆಗ್ತಿದೆ. ಸೊ ಇದಾದಮೇಲೆ ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ ಇವ್ರು ಬುಕ್ ಮಾಡಿರೋದು 5 ಸ್ಟಾರ್ ಹೋಟೆಲ್. ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ ಇದ್ದಾರೆ. ಸೊ ಇಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಯಿತು, ದುಬೈಯಲ್ಲಿ ನಾವು ಇರುವಂಥ ಸ್ವಲ್ಪ ದಿನ ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಪ್ರತಿಯೊಂದು ಡೀಟೇಲ್ಸ್ಗಾಗಿ ನನ್ನ ಮುಂದಿನ ವ್ಲಾಗ್ಸ್ಗೆ ಕಾಯ್ತಾ ಇರಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸದಾ ಹೀಗೆ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಓಕೆನಾ? ಬಾಯ್, ಟೇಕ್ ಕೇರ್.